ಆಮೇಲೆ ಬಂದ ಆಧಾರ್ ಕಾರ್ಡು ಇವ್ರಿಗೆ ಹೇಳ್ದ ಆಧಾರ್ ಕಾರ್ಡ್ ನಂಬರ್ ಕೊಡ್ರಿ ಆಮೇಲಿಂದ ಅಲ್ಲಿ 10,000 ಬರಂಗ್ ಮಾಡ್ತೀನಿ ಅಂತ ಹೇಳ್ದ. ವಯೋವೃದ್ಧರಿಗೆ 10,000 ರೂಪಾಯಿಯ ಆಸೆ ತೋರಿಸಿ ಸುಮಾರು 5 ಲಕ್ಷ ರೂಪಾಯಿಗಳಿಗೂ ಹೆಚ್ಚಿನ ಮೌಲ್ಯದ ಚಿನ್ನಾಭರಣಗಳನ್ನು ದೋಚಿದ ಘಟನೆ ಕೊರಟಗೆರೆ ಪಟ್ಟಣದ ದೊಡ್ಡಪೇಟೆ ಬಡಾವಣೆಯಲ್ಲಿ ನಡೆದಿದ್ದು, ಇದೀಗ ಒಡವೆಗಳನ್ನು ಕಳೆದುಕೊಂಡ ವೃದ್ಧರು ಕಂಗಾಲಾಗಿದ್ದಾರೆ. ಕೊರಟಗೆರೆ ಪಟ್ಟಣದ ದೊಡ್ಡಪೇಟೆ ಬಡಾವಣೆಯ ಗಿರಿಜಮ್ಮ ರೇಣುಕಪ್ಪ ಎಂಬ ವೃದ್ಧ ದಂಪತಿಯ ಮನೆಗೆ ಬಂದ ಅಪರಿಚಿತ ವ್ಯಕ್ತಿಯೊಬ್ಬ ಕಣ್ಣಿನ ಆಪರೇಷನ್ ಮಾಡಿಸಿದರೆ 10,000 ರೂಪಾಯಿ ಉಚಿತ ಹಣವನ್ನು ಕೊಡುತ್ತಾರೆ ಎಂದು ವೃದ್ಧರನ್ನು ನಂಬಿಸಿದ್ದಾನೆ. ಇವರ ಆಧಾರ್ ಕಾರ್ಡ್ ನಂಬರ್, ಪೆನ್ಷನ್ ಕ್ಲಿಪ್ ಪಡೆದುಕೊಂಡು ವೃದ್ಧರನ್ನು ನಂಬಿಸಿದ್ದಾನೆ. ಇದಾದ ಬಳಿಕ ಅಜ್ಜಿಯನ್ನು ತನ್ನ ಬೈಕ್ ನಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಯ ಬಳಿಗೆ ಕರೆದುಕೊಂಡು ಹೋಗಿದ್ದು, ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡುವಾಗ ಒಡವೆಯನ್ನು ಯಾರಾದರೂ ಕೊಂಡು ಹೋಗುತ್ತಾರೆ, ನನ್ನ ಬಳಿಯಲ್ಲಿ ಕೊಡಿ, ನಾನು ನೋಡಿಕೊಳ್ಳುತ್ತೇನೆ ಎಂದು ಅಜ್ಜಿಯನ್ನು ನಂಬಿಸಿದ್ದಾನೆ. ಈತನ ಮಾತು ನಂಬಿ ಅಜ್ಜಿ ತಮ್ಮ 5 ಲಕ್ಷ ರೂಪಾಯಿ ಬೆಲೆ ಬಾಳುವ ಒಡವೆಯನ್ನು ಕಳ್ಳನ ಕೈಗೆ ನೀಡಿದ್ದಾನೆ. ಈ ವೇಳೆ ನೀವು ಆಸ್ಪತ್ರೆಯ ಒಳಗೆ ಹೋಗಿ ಕಾಯ್ತಾ ಇರಿ, ನಾನು ಈಗ ಬರುತ್ತೇನೆ ಎಂದು ಅಜ್ಜಿಯನ್ನು ಆಸ್ಪತ್ರೆಯೊಳಗೆ ಕಳುಹಿಸಿ ಕಳ್ಳ ಪರಾರಿಯಾಗಿದ್ದಾನೆ. ಆತ ವಾಪಸ್ ಬಾರದೇ ಇದ್ದಾಗ ಮೋಸ ಹೋಗಿರುವುದು ಅರಿವಿಗೆ ಬಂದಿದೆ. ವಠಾರದ ಜನರ ಎದುರಲ್ಲೇ ಯುವಕ ಅಜ್ಜಿಯನ್ನು ಕರೆದುಕೊಂಡು ಹೋಗಿದ್ದಾನೆ. ದಂಪತಿಯ ದೂರದ ಸಂಬಂಧಿಕ ಎಂಬಂತೆ ವಠಾರದಲ್ಲಿ ಫೋಸ್ ನೀಡಿದ್ದ ಆರೋಪಿ ಸ್ಥಳೀಯರನ್ನು ನಂಬಿಸಿದ್ದ. ಹಾಡಹಗಲೇ ಇಂತಹದೊಂದು ಘಟನೆ ನಡೆದಿದ್ದು, ವೃದ್ಧರ ಭಾವನೆಗಳನ್ನು ದುರ್ಬಳಕೆ ಮಾಡಿಕೊಂಡು ಆರೋಪಿಯು ಈ ಕೃತ್ಯ ನಡೆಸಿದ್ದಾನೆ. ಆರೋಪಿಯು ಈ ಕೃತ್ಯ ನಡೆಸುವುದಕ್ಕೆ ಸಾಕಷ್ಟು ಸಮಯಗಳಿಂದ ಹೊಂಚು ಹಾಕಿರಬಹುದು ಎನ್ನುವ ಶಂಕೆ ವ್ಯಕ್ತವಾಗಿದೆ. ಘಟನೆಯ ಸಂಬಂಧ ಕೊರಟಗೆರೆ ಪೊಲೀಸ್ ಠಾಣೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೈಗೊಂಡಿದ್ದಾರೆ ಎನ್ನಲಾಗಿದೆ. ಇಂತಹ ಸುಳ್ಳು ನೆಪಗಳನ್ನು ಒಡ್ಡಿ ಅಪರಿಚಿತರು ನಿಮ್ಮ ಮನೆ ಬಾಗಿಲಿಗೆ ಬರುತ್ತಾರೆ, ಅವರ ಬಗ್ಗೆ ಎಚ್ಚರವಿರಲಿ. ಹಾಡ ಹಗಲಲ್ಲೇ ಇಂತಹ ಘಟನೆ ನಡೆದಿರುವುದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಅನೇಕ ಮನೆಗಳಲ್ಲಿ ಕಳ್ಳತನವಾಗಿದೆ. ಇಂತಹ ಕಳ್ಳರನ್ನು ಕೂಡಲೇ ಬಂಧಿಸಿ ಸಾರ್ವಜನಿಕರಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಜನರು ಎಲ್ಲಿಯವರೆಗೂ ಮೋಸ ಹೋಗುತ್ತಾರೋ ಅಲ್ಲಿಯವರೆಗೆ ಮೋಸ ಮಾಡುವವರು ಇದ್ದೇ ಇರುತ್ತಾರೆ. ಇಂತಹ ಅಪರಿಚಿತರು ನೀಡುವ ಹಣದ ಆಸೆಗೆ ಮರುಳಾಗಿ ನಿಮ್ಮಲ್ಲಿರುವ ಹಣ ನೆಮ್ಮದಿಯನ್ನು ಕಳೆದುಕೊಳ್ಳಬೇಡಿ. ಪೊಲೀಸರು ಅವರ ಕರ್ತವ್ಯ ಮಾಡುತ್ತಾರೆ, ಆದರೆ ಸಮಾಜ ಜಾಗೃತವಾಗಿರದಿದ್ದರೆ ಮಾತ್ರವೇ ಅಪರಾಧ ಪ್ರಕರಣಗಳು ನಡೆಯದಂತೆ ತಡೆಯಬಹುದು. ಮೈ ಮೇಲೆ ಒಡವೆಗಳನ್ನು ಹಾಕಿಕೊಂಡು ಓಡಾಡುವ ವೇಳೆ ನಿಮ್ಮನ್ನು ಸಾಕಷ್ಟು ಸಂಖ್ಯೆಯ ಜನರು ಗಮನಿಸುತ್ತಿರುತ್ತಾರೆ. ಅದರಲ್ಲಿ ಕಳ್ಳರು ಕೂಡ ಇರಬಹುದು ಎನ್ನುವ ಪ್ರಜ್ಞೆ ಸದಾ ಇರಲಿ. ಕುಟುಂಬದ ಸಮಸ್ಯೆಗಳಿಗೆಂದು ಒಡವೆ ಮಾಡಿಸಿ ಇಂತಹ ಕಳ್ಳರಿಗೆ ಆಹಾರವಾಗದಿರಲಿ. ಸಾಧ್ಯವಾದರೆ ನಿಮ್ಮ ಒಡವೆ ಹಣವನ್ನು ಬ್ಯಾಂಕಿನಲ್ಲಿ ಭದ್ರವಾಗಿ ಇಡುವುದೇ ಉತ್ತಮ. ಸದಾ ಜಾಗೃತವಾಗಿರಿ, ಎಚ್ಚರವಾಗಿರಿ. ವರದಿ ಮಂಜುನಾಥ್ ಎಂಎನ್, ಕೊರಟಗೆರೆ. ಕೇಳಿದಾಗ ಯಾರಪ್ಪ ನೀನು ಅಂದೆ. ನಾವು ಗುರ್ತಿಲ್ಲಪ್ಪ ಅಂದೆ. ನಾವು ಗುರ್ತಿಲ್ಲ, ಅವ್ರು ರಾಮಣ್ಣನ ಮಗ, ಅವ್ರ ಮಗ, ಇವ್ರ ಮಗ ಅಂತ. ನಿಮ್ಮ ಹುಡುಗರು ಗೊತ್ತು ಅಂತ. ನನಗೇನು ಗೊತ್ತಿಲ್ಲ ಅವೆಲ್ಲ. ಬಂದ ಮನೆಯೊಳಗೆ ಕೂತ್ಕೊಂಡು ನಿಂತ್ಕೊಂಡೇ ಇದ್ದ. ಆಮೇಲೆ ಇದರಲ್ಲಿ ಪೋಸ್ಟ್ ಆಫೀಸಲ್ಲಿ ನನ್ನ ಬರೋಳ್ದ, ನಾನು ಹೋಗಲಿಲ್ಲ. ನಾಳೆ ಬಾ ಅಂದ. ಸರಿ 10,000 ಕೊಡ್ತಾರೆ ಆಪ್ರೇಷನ್ ಇದ್ದವರಿಗೆ. ಸರಿ ಅದರಲ್ಲಿ 1,000 ರೂಪಾಯಿ ಅವ್ರು ಇಟ್ಕೊಳ್ತಾರೆ, ಇನ್ನು 10,000 ರೂಪಾಯಿ, ಇನ್ನು 9,000 ನಿಮ್ಗೆ ಕೊಡ್ತಾರೆ. ಅವು ಪೆನ್ಷನ್ ಬರುತ್ತಲ್ಲ, ಅದರಲ್ಲಿ 1,600 ಬರೋಕ್ಕೆ ಮಾಡ್ತೀನಿ ಎಲ್ಲ ಮಾಡಿ ಆಧಾರ್ ಕಾರ್ಡ್ ನಂಬರ್ ಇಸ್ಕೊಂಡ ಇಷ್ಟೇ ಮಾಡ್ಕೊಂಡು ಕರ್ಕೊಂಡು ಹೋದ. ಅದೆಲ್ಲ ಸೈನ್ ಮಾಡಬೇಕು, ಬನ್ನಿ ಎಲ್ಲ ಬರ್ಕೊಡ್ತೀವಿ. ಎಷ್ಟು ಲಕ್ಷ ಬೆಲೆ ಬಾಳೋ ಒಡವೆಗಳಿದ್ದು? ಎಲ್ಲ ಒಂದು 5 ಬಾಳುತ್ತೆ ಸರ್. 5 ಲಕ್ಷ ಎಲ್ಲ ಸೇರಿ. ಏನೇನಿತ್ತು? ಎರಡು ಚೈನ್ ಸರ ಮಂಗಲ್ಯ, ಒಂದೆರಡು ಚೈನ್ ಸರ, 2 ಉಂಗುರ. ಅಂದರೆ ಬಳೆ ಬಿಟ್ಟವ್ರು ಸದ್ಯಕ್ಕೆ, ಬಳೆ ಅರ್ಜೆಂಟಿಗೆ ಬಂದಿಲ್ಲ. ಆ ಓಸಿನ ಅದೇ ಗೋಳ ಎಲ್ಲಿ ಕರ್ಕೊಂಡು? ಗಿರ್ಜಮ್ಮ. ಯಾವ ಊರು? ಇದೇ ಊರು, ಇಲ್ಲೇ ಕೊರಟಗೆರೆನಾ? ಹೇಳಿ. ಆಮೇಲೆ ಬಂದ ಆಧಾರ್ ಕಾರ್ಡು ಇವ್ರಿಗೆ ಹೇಳ್ದ ಆಧಾರ್ ಕಾರ್ಡ್ ನಂಬರ್ ಕೊಡ್ರಿ, ಆಮೇಲಿಂದ ಅಲ್ಲಿ 10,000 ಬರಂಗ್ ಮಾಡ್ತೀನಿ ಅಂತ ಹೇಳ್ದ. ಕಣ್ಣು ಇಟ್ಕೆ ಅಂತ. ಆಮೇಲೆ ಕರ್ಕೊಂಡು ಹೋದ. ಒಡವೆ ಏನಕ್ಕೆ ಬಿಚ್ಕೊಟ್ರಿ ನೀವು? ಅವನು ಒಡವೆ ಅಲ್ಲಿ ಕಂಡ್ಕೊಂತಾರೆ, ಇಕ್ಕಬಾರ್ದು, ಅದೇನೋ ಬರ್ಸ್ಕೋಬೇಕು ಅದು ಇದು ಅಂತ ಹೇಳಿ ಆಲೆ ಏನೋ ಮಾಡಕ್ಕೆ ಅನ್ಕೊಳಪ್ಪ ನಂಗೆ. ಏನೇನಿತ್ತು ಒಡವೆ? ಎಲ್ಲ ಇಕ್ಕೊಂಬಿಟ್ಟ. ಏನೇನು ಒಡವೆ ಇತ್ತು? ಎರಡೆಳೆದು ಕರಮಣಿ ಚೈನು, ಮಾಂಗಲ್ಯ, ಒಂದೆಳೆದು 1 ಸರ, ಅದು 1 ಲಕ್ಷದ್ದೇನೆ. ಎಲ್ಲ ಎಷ್ಟು ಅಮೌಂಟ್? 5 ಲಕ್ಷ. ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ಗಿರ್ಜಮ್ಮ. ಎಷ್ಟು ಗಂಟೆಗೆ ಹಿಂಗಾಗಿದ್ದು? 9 ಗಂಟೆ. ಬೆಳಗ್ಗೆ 9 ಗಂಟೆನಾ? 9 ಗಂಟೆ, 9:30 ಆಗೈತಿ.
ಇವತ್ತು ಅಯ್ಯಪ್ಪ ಅರ್ಜೆಂಟ್ ಮಾಡ್ತಿದ್ದಾನೆ, ನಂಗೂ ಏನ್ ಇಷ್ಟು ಅರ್ಜೆಂಟ್ ಮಾಡ್ತಾರೆ ಅಂತ ಅನ್ಕೊಂಡೆ. ಅಜ್ಜಿ ಮಕ್ಳು ಫ್ರೆಂಡ್ ಏನೋ ಹೇಳಿದಾರೆ ಅಕ್ಕಿ ತರಕ್ಕೆ ಅಂತ ನಾನು ಸುಮ್ಮನಾದ್ವಿ. ಎಷ್ಟು ಗಂಟೆಗೆ ನಡೆದಿರ್ಬೋದು? 8:15 8:45 ಆಗುತ್ತೆ ಸರ್ ಬಂದಾಗ. 8:15 8:45. ಎಷ್ಟೊತ್ತಿದ್ರು ಅವ್ರ ಮನೆ ಒಳಗಡೆ? ಸರ್ ಒಂದು 10 ನಿಮಿಷ, ಒಂದು 5 ನಿಮಿಷ ಸರ್ ಹೋಗಿದ್ದು. ಅರ್ಜೆಂಟ್ ಕರ್ಕೊಂಡು ಹೋಗಿದ್ದು, ಹಿಂದೆಲೇನೆ ಒಳಗಡೆ ಹೋಗ್ಬಿಟ್ಟು ಕರ್ಕೊಂಡು ಹೋಗಿರೋದು ಅಜ್ಜಿನ.